ಬ್ರಹ್ಮದೇವ ಬ್ರಹ್ಮದೇವ ಹೊರೆಯಬೇಕು ದೇವ ಎಂಬುದಾಗಿ ಕೇಳುತ್ತಾ ಬರುತ್ತಾ ಇದ್ದೇನೆ. ಏನಾಯ್ತು? ನಲೆ ಇಲ್ಲ, ಈಗ ಬಲವಿಲ್ಲ, ಏನು ಮಾಡಬೇಕೆಂಬುದಾಗಿ ತೋಚುತ್ತಾ ಇಲ್ಲ ನನ್ನ ಪಾಲಿಗೆ. ಯಾರ ದೆಸೆಯಿಂದಲಾಗಿ? ಶೋಣಿತಾಪುರ ನಿವಾಸಿಯಾಗಿರುವಂತಹ ಮಹಿಷ ಎಂಬ ದಾನವ ಅವನು ವರಬಲಾನ್ವಿತನಾಗಿ ಕೊಪ್ಪಿ ಮೆರೆಯುತ್ತಾ ಇದ್ದಾನೆ. ನಮ್ಮ ದೇವಲೋಕಕ್ಕೆ ಮುತ್ತಿಗೆಯನ್ನು ಇಕ್ಕಿದ, ನಮ್ಮನ್ನೆಲ್ಲ ಹೊಡೆದೊಡಿಸಿದ, ನೆಲೆಯಿಲ್ಲದಂತಾಗಿ ಮಾಡಿದ್ದಾನೆ. ಆದ್ದರಿಂದ ಈಗ ಗುರಿಯನ್ನು ನೆಲೆಯನ್ನು ತೋರಿಸಿಕೊಡುವುದಿದ್ರೆ ತಾವು ಮಾತ್ರ ದೇವರೇ. ಒಂದು ದಾರಿಯನ್ನು ತೋರಿಸಬಹುದು. ಪರಿಹಾರವನ್ನ ಸೂಚಿಸುವುದಕ್ಕೆ ಏನು ದೇವರೇ? ಅಥವಾ ಬಂದಂತಹ ಕಷ್ಟವನ್ನ ನೀಗಿಸುವುದಕ್ಕೆ ನಾನು ಖಂಡಿತವಾಗಿಯೂ ಅಸಮರ್ಥನಾಗಿದ್ದೇನೆ. ಹಾಗಂತ ಒಂದು ದಾರಿಯನ್ನು ತೋರಿಸಬಹುದು. ಅದನ್ನಾದ್ರೂ ತೋರಿಸಿ. ಹರಿಹರರ ಬಳಿಗೆ ಸಾಗೋಣ ಹೋಗೋಣ. ಹಾಗಿದ್ರೆ ಕೈಲಾಸದಿಂದ ಯಾಕಪ್ಪ ನೀನು ಹೊರಟು ಬಂದದ್ದು? ದುರುಳ ಮಹಿಷ ಬಾಧೆ ಅಧಿಕವಾಗಿದೆ. ಅವನ ವಧೆಯ ಬಗ್ಗೆ ಯೋಚಿಸುವುದಕ್ಕೆ ನಾನು ವೈಕುಂಠದಿಂದ ಹೊರಟು ಬಂದೆ. ಏನಾದರೂ ಒಂದು ದಾರಿ ನೀನೇ ತೋರಿಸಬೇಕಷ್ಟೇ. ಕಾಣಿಸುತ್ತಿದೆ ಚಂದ್ರಕಾಂತ ಶಿಲೆ, ಅದರಲ್ಲಿ ಕುಳಿತು ಯೋಚಿಸೋಣ. ಹಾಗೆ ಯೋಚಿಸುತ್ತಿರಲಿದ್ದ ನಳಿನ ಸುರರ ಒಡಗೋಡು ನಡೆದದು ವೈಕುಂಠನು ಕಾಣದಿರಲು. ವೈಕುಂಠದಲ್ಲಿ ಹರಿಯಿಲ್ಲ, ಬಳಿಕ ಕೈಲಾದ ಕೈ ತರಲಾಗ ಅಲ್ಲಿ ಸುರರನು ನಿಲಯದೊಳಗಿಲ್ಲದಿರೆ ಕಾವಳಿದ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಹರರು ತೀರಾದ್ರಿಯೊಳಗಿರ್ಪ ಹದನವನ್ನು ಹರಿಹರರ ಪದಕ್ಕೆ ರಗಿಸ ಕದಲು ದುರುಳ ಮಹಿಷ ದುರನ ಪಟಣದಿ ತರಗರಿಸುತ್ತಿಗೆ ಬೆಮ್ಮ ನೀವೇ ಬರುವುದೇ ನಾನು ಹರಿಹರರೇ ಒಳಿತಾಗ್ಲಿ ಮೇಲೇಳಿ ವಂದಿಸಿಕೊಂಡಿದ್ದೇವೆ. ದುರುಳ ಮಹಿಷನ ಉಪಟಳದಿಂದಾಗಿ ಸುರ ತಿಂತಿನಿ ದೆಸೆಗಟ್ಟಿದೆ, ಧರೆಯೆಲ್ಲವೂ ಕಂಪಿಸುತ್ತಾ ಇದೆ, ಅಧರ್ಮವು ಮನೆ ಮಾಡಿದೆ. ಪರಿಹಾರವನ್ನು ಸೂಚಿಸುವರೆ ನಿನ್ನೆಡೆಗೆ ಐತಂದವರು ನಾವು ರಕ್ಷಿಸಬೇಕು. ಪರಮೇಶ್ವರ ಬಾಧೆ ನೀನಿತ್ತ ವರಬಲವನ್ನು ಎಣಿಸುವಾಗ
ಈಗ ಇರುವ ಶಕ್ತಿಯಿಂದ ಅವನ ವಧೆ ಅಸಾಧ್ಯ ಅನ್ನೋದು ನಮಗೆ ತಿಳಿಯುವುದಕ್ಕಾಗ್ತದೆ. ನೂತನ ಶಕ್ತಿಯೊಂದರ ಆವಿರ್ಭಾವ ಆಗಲೇಬೇಕು. ಮಗಳ ಮಹಿಷನ ವಧೆಗಾಗಿ ಇದೋ ವಿಷ್ಣು ಶಕ್ತಿಯನ್ನು ಹೊರಗಡೆ ಹಾಕಿದ್ದೇನೆ. ಧರ್ಮವನ್ನು ದೂರೀಕರಿಸಿದಂತಹ ದುರ್ಲ ಮಹಿಷನ ವಧೆಗಾಗಿ ನನ್ನಂಥ ತೇಜವನ್ನು ಹೊರಗಡೆ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ಅಂತಸತ್ವವನ್ನು ಹೊರಗಡೆ ಹೊರಡುವುದೆಲ್ಲರ ದೇಹದಿಂದಲೇ ಹೊರಡುವುದೇ ದೇವತೆಗಳಂತ ನಮ್ಮ ದೈವಿ ಶಕ್ತಿಯನ್ನೆಲ್ಲ ಹೊರಗಡೆ ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ದೇಹ ಚಾರು ದಿಕ್ಪಾಲಕರ ತೇಜವೊಂದಾಗುತ್ತಲಿ ನಾರಿಯ ಹೃದಯ ತಳಲು ಧರೆಗಿಳಿಯ ಸುರರು ಜಯ ಜಯವೆಂದು ನುತಿಗೈದರು.
ಬೆಳಗಾರದೆ ಬಂದ ಕಷ್ಟವ ಕೇಳಿಕೊಂಡೆ. ಬ್ರಹ್ಮ ಜನನಿ ನಾರಾಯಣ ಅಮ್ಮ ಪರಮೇಶ್ವರ ಇಂದ್ರಾದಿ ದೇವತೆಗಳೇ ಅಮ್ಮ ಮನುಮುನಿಗಳೇ ಏಳಿರಿ ಎದ್ದೇಳಿರಿ ಧೈರ್ಯವನ್ನು ತಂದುಕೊಳ್ಳಿ ಮಕ್ಕಳೇ. ಅನನ್ಯ ಭಕ್ತಿಗೆ ನಾನು ಮೆಚ್ಚಿಕೊಂಡವಳಿದ್ದೇನೆ. ಅಪ್ರಮೇಯಳು ನಿರಾಕಾರಳು ನಿರ್ಗುಣಳು ಆದಂತಹ ನೀವು ನಿಮ್ಮಲ್ಲಿ ಅಡಕವಾಗಿರುವಂತಹ ಅಂತಃಸತ್ವವನ್ನು ಹೊರಗಡಹಿ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿರುವಿರಲ್ಲ. ಏನು ಕಷ್ಟ ಬಂತು ನಿಮಗೆ? ಯಾರಿಂದ ಕಷ್ಟ ಬಂತು? ಧೈರ್ಯವನ್ನು ತಂದುಕೊಂಡು ನನ್ನಲ್ಲಿ ಹೇಳಿ ಮಕ್ಕಳೇ, ಕಷ್ಟವನ್ನು ಪರಿಹರಿಸುತ್ತೇನೆ. ಅಮ್ಮ ಮೊದಲನೆದು ಕಳ್ಳ ಮಗಿಸನು ವಿಧಾತ ಇದ್ದೀಗ ಹೊರಬಲದಿ ಸುರವ್ರತವೆಲ್ಲವ ಜತೆಗೆಡಿದೆ ನಿರ್ಭೀತಿಗಿಲ್ದಾಗ ಮಾತೆ ಜನನಿ ಅಮ್ಮ ಮಕ್ಕಳೇ, ಮಾಲಿನಿ ಸೋನುವಾದಂತಹ ಮಹಿಷಾಕ್ಯನು ವಿಧಿ ಕೊಟ್ಟಂತಹ ವರಬಲದಿಂದ ಕುಪ್ಪಿ ತ್ರಿಭುವನಗಳನ್ನು ತನ್ನ ಅಂಕೆಯಲ್ಲಿರಿಸಿ ಆಡುತ್ತಿದ್ದಾನಮ್ಮ. ಗೋವುಗಳಿಗೂ ಮಾನವತಿ ಸ್ತ್ರೀಯರಿಗೂ ಬ್ರಾಹ್ಮಣರಿಗೂ ಬದುಕು ಬಲು ಕಷ್ಟದಾಯಕವಾಗಿದೆ. ಯಜ್ಞಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಆತ. ಅವನನ್ನು ವಧಿಸುವುದಕ್ಕೆ ನಾವು ಅಸಮರ್ಥರಾಗಿದ್ದೇವಮ್ಮ. ಮಹಿಷಾಕ್ಯನನ್ನು ಮರ್ದಿಸಿ ಈ ಮಹಿಗೆ ಮಂಗಲವನ್ನುಂಟು ಮಾಡುತ್ತಾಯೇ ಮಂಗಲ. ಮಹಿಷನ ಬಾರಿ ಮಕ್ಕಳೇ, ಮಹಿಷನ ಬಾಧೆಯೇ ಮೂರು ಲೋಕಗಳಿಗೂ ಕಂಟಕಪ್ರಾಯನಾಗಿರುವಂತಹ ಮಾಲಿನಿ ಸುಕುಮಾರ ಮೂರು ಲೋಕವನ್ನು ಕಂಗೊಳಿಸಿ ಆ ದೇವತೆಗಳಿಗೂ ಮನುಮುನಿಗಳಿಗೂ ಸಾಧು ಸಜ್ಜನರಿಗೂ ಎಲ್ಲವರಿಗೂ ನಾನಾ ರೀತಿಯ ಕಷ್ಟವನ್ನುಂಟು ಮಾಡಿ ತಾನೇ ಬ್ರಹ್ಮನಾಗಿ ಮೆರೆಯುತ್ತಿದ್ದಾನೆ. ಬ್ರಹ್ಮ, ನೀನು ಮಾಡುತ್ತಿರುವಂತಹ ಸೃಷ್ಟಿ ಕಾರ್ಯಕ್ಕೆ ತೊಡಕುಂಟಾಯಿತೆ. ಹರಿ, ಪಾಲನೆಗೆ ನಿನಗೆ ಒಡಕುವಂತೆ ಹರನೇ ಲಯಕ್ಕೆ ಕೆಡಕು ಉಂಟಾಯಿತೆ. ಆ ದುರುಳ ಮಹಿಷನನ್ನು ಕಿರಿದು ದಿನದಲ್ಲಿ ವಾದಿಸಿ ಲೋಕಕ್ಕೆ ಶಾಂತಿಯನ್ನು ಒದಗಿಸ್ತೇನೆ. ಧೈರ್ಯವನ್ನು ತಂದುಕೊಳ್ಳಿ. ಅವನ ಬಳಗದಲ್ಲಿ ಶಂಕದುರ್ಗ ಮಕ್ಕಳೇ, ಮಹಿಷನಿಗೆ ಬೆಂಬಲಿಗರಾಗಿ ಆ ಶಂಕದುರ್ಗಾದ್ಯರಿದ್ದಾರೆಯೇ ಅವರೆಲ್ಲವರನ್ನು ವಧಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡ್ತೇನೆ, ನಂಬಿಕೊಳ್ಳಿ. ಜಯ 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 ಜಯ. ಏನೋ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ಜಯ ಜಯ ಸಕಲರು ಮಣಿಯಲಾಗೆ ವಿಶ್ವಕರ್ಮನು ಘನತರನಿ ಶೋಭಿಸುವ ಭೂಷಣ ವಸನವರ್ಪಿಸಲು ವನಜನಾಭನು ಕರದ ಚಕ್ರಭಾಗ ತ್ರಿನಯನಾಗ ತ್ರಿಶೂಲವನು ತಗ ಕನಕಗರ್ಭನು ಬ್ರಹ್ಮದಂಡವನಿತ್ತು
ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರೋ ಶಕ್ಯಾಯುಧಂಗಳ ಮಣಿರು ಮಾತೆಯ ಪದದೊಳ್ ಇರಿದುದ ಮುದಿದಿದರು ಭಯದಿ ಏನೋ ಜಯ ಜಯವೆಂದು ಜಯ 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 ಆ ಜಯ 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 ಜಯ. ನೋಡಿದ್ರ ನಮ್ಮ ಪಾಲಿಗೆ ಇದು ಉತ್ಸವದ ವಾತಾವರಣ ಹರುಷಕ್ಕೆ ಕಾರಣವಾಗುವಂತಹ ಘಟನೆ ಒಂದು ಇಲ್ಲಿಗೆ ನಡೆಯಿತು. ನಮ್ಮಿಂದ ಹೊರಸೂಸಲ್ಪಟ್ಟ ಶಕ್ತಿಗಳೆಲ್ಲ ಆಗಸವೆಂಬ ಅಂಗಣದಲ್ಲಿ ಒಂದಾಗಿ ನಾರೀ ರೂಪವನ್ನಾಂತು ಅಷ್ಟ ಭುಜವುಳ್ಳವಳಾಗಿ ಈ ಕುಂಬಿನಿಗೆ ಇಳಿದು ಬಂದು ಅವಳು ಆಡಿದ ಅಭಯ ವಾಕ್ಯಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗಿತ್ತು. ಮಹಾಮಾತೆ ಪ್ರತ್ಯಕ್ಷಳಾಗುವ ಹೊತ್ತಿಗೆ ದಿಗಂಬರೆಯಾಗಿದ್ದಳು. ನೋಡಿದಿರ ವಿಶ್ವಕರ್ಮನ ಸೇವೆ ಇದು. ನೂತನವಾದಂತಹ ವಸನಾಭರಣಗಳನ್ನು ಆತ ತಂದೊಪ್ಪಿಸಿದ್ದಾನೆ. ಸುರನಾರ್ಯರು ಶಾಸ್ತ್ರೋಕ್ತವಾಗಿ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ. ಮಹಿಷನನ್ನು ವರ್ತಿಸುವುದಕ್ಕೆ ಮಹಾಮಾತೆಗೆ ಆಯುಧಗಳ ಅಗತ್ಯವೇನೂ ಇಲ್ಲ. ಆದರೂ ಯುದ್ಧರಂಗಕ್ಕೆ ತೆರಳುವಂತಹ ಯೋಧನಿಗೆ ಇಲ್ಲವಾದರೆ ಯೋಧೆಗೆ ಹಸ್ತಕ್ಕೆ ಆಯುಧವು ಭೂಷಣವು ಸರಿ ಅಲ್ವಾ? ಅದಕ್ಕಾಗಿ ಆದರೂ ನಾವು ಆಯುಧಗಳನ್ನು ಸಮರ್ಪಿಸಬೇಕು. ನಮ್ಮ ಕರದಲ್ಲಿರುವ ಆಯುಧಗಳ ಪಾವಿತ್ರ್ಯತೆ ಹೆಚ್ಚಿದಂತೂ ಆಗುತ್ತದೆ. ಹಾಗಾಗಿ ಅಮ್ಮ ಇದು ಚಕ್ರವನ್ನು ಸಮರ್ಪಿಸಿದ್ದೇನೆ ತಾಯಿ, ತ್ರಿಶೂಲವನ್ನು ಸಮರ್ಪಿಸಿದ್ದೇನೆ ತಾಯಿ, ದಂಡವನ್ನು ಸಮರ್ಪಿಸಿದ್ದೇನೆ ತಾಯಿ, ನಮ್ಮಲ್ಲಿರುವ ಆಯುಧವನ್ನೆಲ್ಲ ಸಮರ್ಪಿಸಿದ್ದೇವೆ. ನಾವಿತ್ತಂತ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿ ಕಳಮಹಿಷನನ್ನು ಕುಟ್ಟಿ ಕೆಡಹುವುದಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ ಅಮ್ಮ. ಹಾಗೆಂತ ಕಾಲ್ನಡಿಗೆಯಿಂದಲೇ ಹೋಗುವುದು ಸರಿಯಲ್ಲ ತಾನೆ, ವಾಹನ ಆಗಬೇಕು ತಾನೆ. ಪರ್ವತರಾಜನೇ ಸಿಂಹ ಸ್ವರೂಪ. ಹೀಗ್ ಬಾ, ಹೀಗ್ ಬಾ. ಮಕ್ಕಳೇ, ಭಕ್ತಿಯಿಂದ ನೀವಿತ್ತಂತ ಆಯುಧಗಳನ್ನು ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದೇನೆ. ದುರ್ಬಲನಾದಂತ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಲೋಕಕ್ಕೆ ಮಂಗಳವನ್ನು ಒದಗಿಸುವುದಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ.
ಮೆಲ್ಲದ ಹೊರಟ ಬರೋದಿ ಆಶ್ಚರ್ಯವಿದು ಪರಿಪರಿಯ ಉತ್ಪಾದಗಳು ಅನುಯಾಯಿಗಳಾದಂತಹ ಶಂಕತುಗಾದಿಗಳು ರಕ್ತಕಾರಿ ಶತ್ತರಂತೆ ನಮ್ಮ ಆಹಾರಕ್ಕಾಗಿ ಬಂಧಿಸಿದಂತಹ ಕ್ರೂರ ಪ್ರಾಣಿಗಳೆಲ್ಲ ಎದೆಯೊಡೆದು ಹಸುವನ್ನೇ ಕಳೆದುಕೊಂಡವಂತೆ. ಯಾಕೆ ಆಹಾಕಾರ ಎನ್ನುವುದನ್ನು ನೋಡಲೇಬೇಕು. ನೋಡುವಾಗ ಯಾವುದೋ ಒಂದು ಶಕ್ತಿ ಬರುತ್ತದೆ ಅಂತೆ ನೋಡುವುದಕ್ಕಾಗಿ ಮುಂದುವರಿದ್ದಾರೆ. ಏನು ಒಂದಲ್ಲ ಎರಡಲ್ಲ ಅಷ್ಟಾದಶ ಭುಜಗಳು ಪ್ರತಿಯೊಂದು ಕರಗಳಲ್ಲಿಯೂ ಬಗೆ ಬಗೆಯ ಆಯುಧಗಳನ್ನು ಧರಿಸಿಕೊಂಡು ಕೇಸರಿಯೊಂದನ್ನು ಏರಿ ದುರಗೆ ಎದುರಾಗಿ ಬಂದೆಯ. ಇದು ನಿನ್ನಿಂದ ಸಾಧಿತವಾಗುವುದಿಲ್ಲ. ಇದಿರಾದವನು ಮಹಿಷ. ದುಷ್ಟ ಮಹಿಷ ನೀನೇ ಏನೋ ಜಾಗ್ರತೆ. ಯಾಕೆ ತಲೆಯಲ್ಲಿರುವಂತ ಗೋಣನ್ನು ಕತ್ತರಿಸಿ ಹೌದೇನೋ? ಯಾರು ಬ್ರಹ್ಮನಿಂದ ವರವನ್ನು ಪಡೆದೆಯಾ? ಹೌದು. ವರಬಲವನ್ನು ಪಡೆದು ಮತ್ತನಾದೆ. ಸಾಮರ್ಥ್ಯ ಸದುಪಯೋಗ ಪಡಿಸಿಕೊಳ್ಳದೆ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಮುಂದಾದೆ. ನನ್ನದು ಸದುಪಯೋಗವೇ. ಲೋಕದಲ್ಲಿ ಸಾಧುಗಳು ಎಂದೆನಿಸಿಕೊಂಡವರನ್ನೆಲ್ಲ ತರೆಯುವುದಕ್ಕೆ ಮುಂದಾದೆ. ಲೋಕಕ್ಕೆ ಕಂಟಕಪ್ರಾಯನಾದೆಯಾ? ದೇವತೆಗಳನ್ನು ಅಟ್ಟಿದೆಯಾ? ಹೌದು. ಅವರ ಮೊರೆಯನ್ನು ಆಲಿಸಿ ನಿನ್ನನ್ನು ಕುಟ್ಟಿ ಕೆರಹಲು ಬಂದವಳೇ ನಾನು.
ಸೊಕ್ಕಿನ ಹೆಂಡೆ ಆ? ದೇವತೆಗಳನ್ನು ಪೊರೆಯಲು ಬಂದೆಯ. ಹೌದು. ಇದು ನಮ್ಮ ಕ್ಷೇತ್ರ, ಯುದ್ಧ. ಆದ್ದರಿಂದ ಹುಡುಗಿಯಾದಂತಹ ನೀನು ಈ ಕ್ಷೇತ್ರವನ್ನು ಸಾಧಿಸಲಾದೆ. ಅದಂತ ಹೇಳ್ತಾ ಇದ್ದೇನೆ. ಏನಂತ? ನನ್ನ ತೊಡೆಯನ್ಯಾರು ಮದುವೆ ಆಗುವಾಗ ನಾಲಿಗೆ ನಾಲಿಗೆ ಕೊಯ್ದೇನು ಮಾತು ಹಿಡಿತದಲ್ಲಿರಲಿ. ಎಲ್ಲ ಮಹೇಶನೇ ನಾರಿ ನಾರಿ ಎಂದು ನನ್ನನ್ನು ಹೀಯಾಳಿಸುವೆಯ? ನಿನಗೆ ಮಾರಿಯಾಗಿ ಬಂದಿದ್ದೇನೆ. ಇಲ್ಲ ಯುದ್ಧಕ್ಕೆ.
ಸಿಂಹವಾಗಿನಿ ಮಹಿಷಮರ್ಧಿನಿ ಅಹಿಷಜನಾಥ ಖನರಥಿ ಪಾರ್ವತಿ ನಮಾಮಿ ಆರತಿ ಅಂಬಾದೇವಿ ಮಹಿಷಮರ್ದಿನಿ ಜಗಜ್ಜನನಿ ಪಾಲಿಸಮ್ಮ, ಶಾಂತಳಾಗಬೇಕು ಶಾಂತಳಾಗಬೇಕು. ಜಯ 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 ಜಯ. ಇಂದ್ರ ಸುರಭ ಭಯಾಗಿಲ್ಲ ಮುಂದಕ್ಕೆ ಹರುಷದಲ್ಲಿ ಕವನು ಮರೆಯದೆಯ ಚರಣವನುಗಿ ನಿರತನದಿ ಇಂದ್ರಾದಿ ದೇವತೆಗಳೇ, ಅಮ್ಮ ವಿಧ ವಿಧದ ಸ್ತೋತ್ರಗಳಿಂದ ನನ್ನನ್ನು ಸಂಸ್ತುತಿಸಿ ಹ, ನನ್ನನ್ನು ಸಂತೋಷಗೊಳಿಸಿದ್ದೀರಿ. ಹೌದಮ್ಮ. ಅದು ನೀವು ನಿಮ್ಮ ಇಷ್ಟದಂತೆಯೇ ದುರ್ಲನಾದಂತ ಮಹಿಷನನ್ನು ಹ. ಅವನ ಬೆಂಬಲಿಗರನ್ನು ಹ. 9 ದಿನಗಳ ಕಾಲದವರೆಗೆ ಯುದ್ಧವನ್ನು ಮಾಡಿ ಎಲ್ಲವರನ್ನೂ ಕೂಡ ಯಮನಾಲಯಕ್ಕೆ ಅಟ್ಟಿದ್ದೇನೆ. ಸರಿ. ಇನ್ನು ಮುಂದಕ್ಕೆ ಯಾರ ಭಯವೂ ನಿಮಗಿಲ್ಲ. ಹ. ನಿಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳಿ. ಅಮ್ಮ, ಮುಂದೆಂದಾದ್ರೂ ಇನ್ನು ಮುಂದೆ ನಮಗೆ ಕಷ್ಟ ಬಂತು ಅಂತಾದ್ರೆ ನಾವು ಯಾರಲ್ಲಿ ಹೇಗೆ ಹೇಳಿಕೊಳ್ಳಲಿ, ಎಲ್ಲಿಗೆ ಬರಲಮ್ಮ? ಇಂದ್ರ, ನಿಮಗೆ ಮುಂದೊಂದು ದಿನ ಕಷ್ಟವೂ ಬಂತು ಅಂತ ಆದರೆ ಹ. ನೀವೆಲ್ಲವರೂ ಸೇರಿ ಏಕೋದ್ಭಕ್ತಿಯಿಂದ ಹಿಮವತ್ ಪರ್ವತದ ಕೆಳಗೆ ನನ್ನನ್ನು ಸ್ತುತಿಸಿದಿರೆಂದಾದರೆ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಹೋಗಿ ಮಕ್ಕಳೇ. ಜಯ 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 ಜಯ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.